3 ದಿನಗಳ ಕಾಲ ನಡೆಯುವ ವಿಶ್ವ ಹಿಂದೂ ಪರಿಷತ್ನ ಧರ್ಮ ಸಂಸತ್ಗೆ ಕೃಷ್ಣನ ನಗರಿ ಸಜ್ಜಾಗಿದೆ. ಉಡುಪಿಯ ಕೃಷ್ಣನ ಊರಿಗೆ ದೇಶದ ವಿವಿಧ ಭಾಗದ ಸಂತರ ಪಾದ ಸ್ಪರ್ಶವಾಗುತ್ತಿದೆ. ದೇಶದ ಮೂಲೆ ಮೂಲೆಗಳಿಂದ 1500ಕ್ಕೂ ಅಧಿಕ ಸಂತರು ಭಾಗವಹಿಸುವ ಹಿನ್ನೆಲೆಯಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಉಡುಪಿಗೆ ಕಾವಿತೊಟ್ಟ ಸಂತರ ಆಗಮನ. ಶುಕ್ರವಾರದಿಂದ ನಡೆಯಲಿದೆ ಉಡುಪಿಯಲ್ಲಿ ವಿರಾಟ್ ಹಿಂದೂ ಸಂತರ ಸಮಾಗಮ. ಉಡುಪಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ 12ನೇ ಧರ್ಮ ಸಂಸತ್ಗೆ ಸಿದ್ಧತೆ ಪೂರ್ಣಗೊಂಡಿದೆ. ಶುಕ್ರವಾರ ಬೆಳಿಗ್ಗೆ ಧರ್ಮ ಸಂಸತ್ನ ಉದ್ಘಾಟನೆ ನಡೆಯಲಿದ್ದು, ಈ ಬಾರಿಯ ಧರ್ಮ ಸಂಸತ್ ದೇಶದಾದ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ. ಈ ಹಿಂದೆ ಉಡುಪಿಯಲ್ಲಿ 1985ರಲ್ಲಿ ಧರ್ಮ ಸಂಸದ್ ನಡೆದಿದ್ದು, ಅಂದಿನ ಧರ್ಮ ಸಂಸದ್ನಲ್ಲಿ ರಾಮ ಮಂದಿರದ ಬೀಗ ತೆಗೆದು ಬಾಗಿಲು ತೆರೆಯುವ ನಿರ್ಣಯ ಇಲ್ಲೇ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಧರ್ಮ ಸಂಸತ್ ಕೂಡ ಅಂತಹ ನಿರ್ಣಯಕ್ಕೆ ಸಾಕ್ಷಿಯಾಗಲಿದೆ ಎಂಬುದು ಎಲ್ಲರ ಕುತೂಹಲವಾಗಿದೆ. ಯಾಕೆಂದ್ರೆ ರಾಮ ಜನ್ಮಭೂಮಿಯಲ್ಲಿ ಈ ಬಾರಿ ರಾಮ ಮಂದಿರ ಸ್ಥಾಪನೆಯ ಕುರಿತು ಇಲ್ಲೇ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದ್ದು, ಉಡುಪಿಯ ಕೃಷ್ಣನ ಊರಿಗೆ ದೇಶದ ವಿವಿಧ ಭಾಗದ ಸಂತರ ಆಗಮನವಾಗುತ್ತಿದೆ. ಉಡುಪಿಯ ರಾಯಲ್ ಗಾರ್ಡ್ನಲ್ಲಿ ಧರ್ಮ ಸಂಸತ್ ನಡೆಯಲಿದ್ದು, ಈಗಾಗಲೇ 1000ಕ್ಕೂ ಅಧಿಕ ಸಂತರು ಆಗಮಿಸಿದ್ದಾರೆ. ರಾಯಲ್ ಗಾರ್ಡ್ನಲ್ಲಿ ಎಲ್ಲ ಸಂತರ ಸಮಾಗಮವಾಗುತ್ತಿದೆ. ಶುಕ್ರವಾರದ ಹೊತ್ತಿಗೆ ಇನ್ನಷ್ಟು ಸಂತರು ಈ ಧರ್ಮ ಸಂಸತ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. विश्व हिंदू परिषद और कायम माँ भारती और राष्ट्र के लिए सदा से चिंतन करता आया है और विश्व हिंदू परिषद पूरे भारत राज्य के अंदर में वैदिक सनातन परंपरा के पद चिन्हों पर चलकर हमारे हिंदुत्व और हमारी वैदिक सनातन परंपराओं की रक्षा किया है। और यहाँ पे जो निर्देश के कारण बस हमारे विश्व से सभी धर्माचार्य आचार्य पूज्य लोग आ रहे हैं, मूलतः राम जन्मभूमि के ऊपर में है। यदि राम जन्मभूमि का मंदिर अभी नहीं बना तो फिर कभी नहीं बन सकता है। और इसी उपदेश के कारण बस पूरे भारत से पूरे विश्व से धर्माचार्य और आचार्य सभी संगठन के पदाधिकारी मुख्य रूप से यहाँ पे उपस्थित हो रहे हैं। पूरे भारत में यात्रा की है और मूलतः रूप से राम जन्मभूमि शीघ्र से शीघ्र बनेगा। हिंदुत्व की रक्षा गोरक्षा माता की और राम जन्मभूमि कृष्ण जन्मभूमि काशी विश्वनाथ हिंदुओं के जितने भी स्वाभिमान का चिन्ह हो लौटना चाहिए। ಉಡುಪಿಯಲ್ಲಿ ನಡೆಯುವ ಧರ್ಮ ಸಂಸದ್ ಕಾರ್ಯಕ್ರಮಕ್ಕೆ ಈಗಾಗಲೇ 1000ದಷ್ಟು ಸಂತರು ಕೂತುಕೊಳ್ಳುವ ವೇದಿಕೆ ಸಿದ್ಧವಾಗಿದೆ. 5000 ಮಂದಿಗೆ ಊಟದ ವ್ಯವಸ್ಥೆಗೆ ಬೇಕಾಗುವ ಸಿದ್ಧತೆ ನಡೆಸಲಾಗಿದೆ. ಇನ್ನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಉಮಾಭಾರತಿ ಸೇರಿದಂತೆ ಪ್ರಮುಖ ಗಣ್ಯರು ಭಾಗವಹಿಸಿರುವುದು ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಿಂದ 1400 ಪೊಲೀಸರು, ಹೊರ ಜಿಲ್ಲೆಯಿಂದ 2000 ಪೊಲೀಸರು ಕಾರ್ಯನಿರ್ವಹಿಸಲಿದ್ದಾರೆ. ಬಂದೋಬಸ್ತ್ಗಾಗಿ 4 ಎಎಸ್ಪಿ, 12 ಡಿವೈಎಸ್ಪಿ ಹಾಗೂ 105 ಪಿಎಸ್ಐಗಳನ್ನು ನೇಮಿಸಲಾಗಿದೆ. ಹೊರ ಜಿಲ್ಲೆಯಿಂದ ಡಿಆರ್ ಹಾಗೂ ಕೆಎಸ್ಆರ್ಪಿ ತುಕಡಿಗಳು ಈಗಾಗಲೇ ಉಡುಪಿಗೆ ಆಗಮಿಸಿವೆ. ಪಶ್ಚಿಮ ವಲಯ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಭದ್ರತೆಯ ಪರಿಶೀಲನೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಉಡುಪಿಯಲ್ಲಿ ನಡೆಯುವ ಧರ್ಮ ಸಂಸದ್ ಕಾರ್ಯಕ್ರಮಕ್ಕೆ ಸಿದ್ಧತೆ ಪೂರ್ಣಗೊಂಡಿದ್ದು, ಶುಕ್ರವಾರ ರಾಯಲ್ ಗಾರ್ಡ್ನಲ್ಲಿ ದೇಶದ ವಿವಿಧ ಭಾಗದ ಸಂತರು ಕೂಡಿಕೊಳ್ಳಲಿದ್ದಾರೆ. ಮಾತ್ರವಲ್ಲದೆ ಮಹತ್ವದ ನಿರ್ಣಯಗಳು ಹೊರಬೀಳಲಿದೆ. ಹಾಗಾಗಿ ಈ ಧರ್ಮ ಸಂಸತ್ ಎಲ್ಲರಲ್ಲಿ ಕುತೂಹಲಕ್ಕೆ ಎಡೆ ಮಾಡಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.